ಶಕ್ತಿ ಕೇಂದ್ರ ಮಾಡೂರು ಇದರ ವತಿಯಿಂದ ಇವತ್ತು ಜಂಟಿ ಆಶ್ರಯದಲ್ಲಿ ಆಯುಷ್ಮಾನ್ ಕಾರ್ಡ್ ಶಿಬಿರ ಒಂದು ಮಾಡುವಂತಹ ಯೋಜನೆಯನ್ನು ಹಮ್ಮಿಕೊಂಡಿದ್ದೇವೆ. ಇದರ ಒಂದು ಉದ್ಘಾಟನಾ ಸಮಾರಂಭ ಮತ್ತು ಮಾಹಿತಿ ಶಿಬಿರ ನಡೆಯಲಿಕ್ಕಿದೆ ಪ್ರಥಮವಾಗಿ. ಈಗ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ನಮ್ಮ ಆಗಮಿಸಬೇಕಂತ ಕೇಳ್ಕೊಳ್ತಿದ್ದೇನೆ. ಪ್ರಪ್ರಥಮವಾಗಿ ನಾಗೇಶ್ ಶೆಟ್ಟಿ ಇವರು ನಮ್ಮ ವಿಶ್ವಭಾರತಿ ಸತ್ಯನಾರಾಯಣ ಪೂಜಾ ಸಮಿತಿ ಅಧ್ಯಕ್ಷರು. ಇವರು ವೇದಿಕೆಯನ್ನು ಅಲಂಕರಿಸಬೇಕು ಮತ್ತು ಇವರು ನಮ್ಮ ಈ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಬೇಕು ಕೇಳ್ಕೊಳ್ತಿದ್ದೇನೆ. ಅದೇ ರೀತಿಯಲ್ಲಿ ನಮ್ಮ ವಿಶ್ವಭಾರತಿ ಟ್ರಸ್ಟ್ನ ಸದಸ್ಯರಾದ ಶ್ರೀನಿವಾಸ್ ಶೆಟ್ಟಿ ಇವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕು ಅಂತ ಕೇಳ್ಕೊಳ್ತಿದ್ದೇನೆ. ಅದೇ ರೀತಿಯಲ್ಲಿ ನಮ್ಮ ಈ ಒಂದು ಆಯುಷ್ಮಾನ್ ಕಾರ್ಡ್ ಶಿಬಿರದ ಉದ್ಘಾಟನೆಯನ್ನು ಶ್ರೀಯುತ ಗೋಪಾಲಕೃಷ್ಣ ಭಟ್ ಇವರು ನಮ್ಮ ವಿಶ್ವಭಾರತಿ ಸಮಿತಿಯ ಹಿರಿಯ ಸದಸ್ಯರು ಇವರು ಮಾಡಬೇಕು. ಅದೇ ರೀತಿ ಅವರು ವೇದಿಕೆಗೆ ಕೂಡ ಬರಬೇಕು ಅಂತ ಕೇಳ್ಕೊಳ್ತಿದ್ದೇನೆ. ಅದೇ ರೀತಿ ಇನ್ನೊಬ್ಬರು ನಮ್ಮ ಸುಜಿತ್ ಮಾಡೂರು ಇವರು ಭಾರತೀಯ ಜನತಾ ಪಾರ್ಟಿ ಇದರ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಕಾರ್ಯದರ್ಶಿ. ಇವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕು ಅಂತ ಕೇಳ್ಕೊಳ್ತೀವಿ. ಹೇಮಲತಾ ಇವರು ವಿಶ್ವಭಾರತಿ ಮಾತೃ ಮಂಡಳಿಯ ಅಧ್ಯಕ್ಷರು. ಇವರು ಕೂಡ ವೇದಿಕೆಗೆ ಬರಬೇಕು, ನಮಗೆ ಅತ್ಯಗತ್ಯ. ಅದೇ ರೀತಿ ಈ ಒಂದು ಕಾರ್ಯಕ್ರಮವನ್ನು ಪ್ರಾರ್ಥನೆಯೊಂದಿಗೆ ಆರಂಭಿಸಿದ್ದೇವೆ. ಪ್ರಾರ್ಥನೆ ಮಾಡಬೇಕು ಅಂತ ಶ್ರೀಮತಿ ವಾಣಿಯವರು ಬರಬೇಕು ಅಂತ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವೋ ಸರ್ವಕಾರ್ಯೇಷು ಸರ್ವದಾ ಸರ್ವಕಾರ್ಯೇಷು ಸರ್ವದಾ ಸರ್ವಕಾರ್ಯೇಷು ಸರ್ವದಾ. ನಮ್ಮೊಂದಿಗಿದ್ದಾರೆ ನಾಗೇಶ್ ಶೆಟ್ಟಿ ಮಾಡೂರು ಅಧ್ಯಕ್ಷರು ನಮ್ಮ ಸತ್ಯನಾರಾಯಣ ಪೂಜಾ ಸಮಿತಿ ಇವರಿಗೆ ಪೂರ್ವಕ ಸ್ವಾಗತವನ್ನು ವಹಿಸ್ತೇವೆ. ಹಾಗೆ ನಮ್ಮ ಮಂದಿರದ ಹಿರಿಯರು ನಮ್ಮೊಂದಿಗೆ ಯಾವಾಗಲೂ ಇರ್ತಾರೆ. ಗೋಪಾಲಕೃಷ್ಣ ಭಟ್ ಇವರು ಇಂದಿನ ಕಾರ್ಯಕ್ರಮದ ಉದ್ಘಾಟನೆ ಮಾಡಲಿದ್ದಾರೆ. ಇವರಿಗೂ ಕೂಡ ಪೂರ್ವಕ ಸ್ವಾಗತವನ್ನು ವಹಿಸುತ್ತೇವೆ. ಹಾಗೆ ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಸುಜಿತ್ ಮಾಡೂರು ಮಂಗಳೂರು ವಿಧಾನಸಭಾ ಕ್ಷೇತ್ರದ ಕಾರ್ಯದರ್ಶಿಯಾಗಿದ್ದಾರೆ. ಇವರು ನಮ್ಮೊಂದಿಗೆ ಸದಾ ಇರ್ತಾರೆ. ಇವರಿಗೂ ಕೂಡ ಪೂರ್ವಕ ಸ್ವಾಗತವನ್ನು ಬಯಸುತ್ತೇವೆ. ಹಾಗೆ ನಮ್ಮ ಮಂದಿರದ ಮಹಿಳಾ ಸಮಿತಿಯ ಅಧ್ಯಕ್ಷರಾದ ಹೇಮಲತಾ ಇವರಿಗೂ ಕೂಡ ಪೂರ್ವಕ ಸ್ವಾಗತವನ್ನು ಬಯಸುತ್ತೇವೆ. ಹಾಗೂ ನಮ್ಮ ಮಂದಿರದ ಪ್ರಧಾನ ಕಾರ್ಯದರ್ಶಿಯಾಗಿ ಸಂಚಾಲಕರಾಗಿ ನಮ್ಮೊಂದಿಗಿದ್ದಾರೆ ಶ್ರೀನಿವಾಸ್ ಶೆಟ್ಟಿ ಮಾಡೂರು ಇವರಿಗೂ ಕೂಡ ಪೂರ್ವ ಸ್ವಾಗತವನ್ನು ಬಯಸುತ್ತೇವೆ. ಅನು ಕಮ್ಯುನಿಕೇಷನ್ ಸೆಂಟರ್ ಇದರ ನಮ್ಮೊಂದಿಗೆ ಇವತ್ತಿನ ಈ ಆಯುಷ್ಮಾನ್ ಕಾರ್ಡ್ ಶಿಬಿರಕ್ಕೆ ಎಲ್ಲ ರೀತಿಯ ಸಹಕಾರ ಟ್ರಸ್ಟ್ನ ಸದಸ್ಯರಾದಂತಹ ಶ್ರೀಯುತ ಶ್ರೀನಿವಾಸ್ ಶೆಟ್ಟಿ ಅವರಿಗೆ ಕೇಳ್ಕೊಳ್ತಿದ್ದೇನೆ. ಆರಾಧ್ಯ ದೇವರಿಗೆ ಶ್ರೀ ಸತ್ಯನಾರಾಯಣ ದೇವರ ಕಾದು ಅಡ್ಡಬುಕ್ಕಿಯಂತ ಫಲಾನುಭವಿ ಇಡೀ ತೇಗಲಂಗಿ ಕೋಟೆಗಾರದ ನಮಡು ಎಡ್ಡ ಪ್ರಚಾರ ಹಲವಾರು ವರ್ಷದ್ದು ಸಾಮಾಜಿಕ ಕಾರ್ಯಗಳು ಧಾರ್ಮಿಕ ಕಾರ್ಯಗಳು ಪೂರ್ವಗಳ ನಮ್ಮ ನಿಮ್ಮಲು ಆಯುಷ್ಮಾನ್ ಕಾರ್ಡ್ ವಿತರಣೆದ ಒಂದು ಕಾರ್ಯಕ್ರಮವನ್ನು ಪಾಡುವ ಜನಕಲೆ ಊರಿದ ಜನಕಲೆ ಎಡ್ಡೆ ಎಂಕಲ ಎಡ್ಡೆ ಅಂತ ಹೋದಿದ್ದು ಮಾತೆಲ್ಲ ಸೇರಿದು ಆ ಒಂದು ಎಂಕಲು ಒಪ್ಪೆ ಅಂಜನೆ ಆ ವಿಷಯಡು ಅಪಗಣೆ ಎಂಗ್ಲ ಸುಜಿತ್ ಮಾಡಿರುತ್ತೀರಿ ಅರೆಗೂ ಅದ ಪರಿಚಯ 4 ಮಂತ್ಗೆ ಫ್ರಂಟ್ ಲೈನ್ ಸ್ಟುಡಿಯೋ ಉತ್ತರ ಪದವು ಮಿಗಳ ಪಾತ್ರೆಗೆ ಅಕಲು ಸಂತೋಷಡು ಒಪ್ಪಿದೆ ಕಾರ್ಯಕ್ರಮ ಆದ ಜನಕ್ಕೂ ಬರ್ಬೇರಾಜ್ಯ ಅಂತ ಬಂದು ನಿಮಗೆ ಬಾರಿ ಗೂಡಿಗೆತ್ತಿದ್ದು
ನಾಳ ಇತ್ತೆ ತೂನಾಗಾನೆ ತೋಜಲು ಕಾರ್ಯಕ್ರಮ ಯಶಸ್ವಿ ಆಗುವುದು. BPL ಕಾರ್ಡ್ಗಳಿಗೆ 5 ಲಕ್ಷ ಒಂಜಿ ನಿರ್ಮಾಣ ಹೊರಿಯಾಗ ಒಂಜಿ ಜನಕ್ಕೆ 5 ಲಕ್ಷ ಮಟ್ಟದ ಸವಲತ್ತು ತಿಕ್ಕೊಂಡು ಬೊಕ್ಕ APL ಕಾರ್ಡ್ಗಳಿಗೆ 1.5 ಲಕ್ಷದ ಸವಲತ್ತು ತಿಕ್ಕೊಂಡು ಒಂಜಿ ಹೊರಿಯಾಗ ಒಂಜಿ ಕಾರ್ಡ್ ಐಕೆ ರೇಷನ್ ಕಾರ್ಡ್ ಬೊಕ್ಕ ಆಧಾರ್ ಕಾರ್ಡ್ ಜೆರಾಕ್ಸ್ ಬೋರ್ಡ್ ಬೊಕ್ಕ ಮಾತಾಕಲು ಫೋಟೋ ಪೂರ ಹಾಕಿ ಮಲ್ಕೋದು ಐದು ಪೂರ ಬಕ್ಕಂಬರು ಬೊಕ್ಕ ಈ ಕಾರ್ಡ್ ತಿಕ್ಕಿಯೊಕ್ಕ ನಿಗಲೆಗೆ AJ ಆಸ್ಪತ್ರೆ ಕಂಕನಾಡಿ ಫಾದರ್ ಮುಲ್ಲರ್ಸ್ ಬಂಟ್ವಾಳ ಇಂಡಿಯನ್ ಆಸ್ಪತ್ರೆ ಬಂಪಲ್ಲಿ KS ಹೆಗಡೆ ದೇರಕಟ್ಟೆ ಕನಚೂರು ದೇರ್ಲಕಟ್ಟೆ ಈ ಆಸ್ಪತ್ರೆ ಅವತ್ತಂದೆ KMC ಹತ್ತಾವರ KMC ಆಸ್ಪತ್ರೆ ಜ್ಯೋತಿ ಮಂಗಳ ಆಸ್ಪತ್ರೆ ಕದ್ರಿ ಸೋಮಯಾಜಿ ಆಸ್ಪತ್ರೆ ಬಂಟ್ವಾಳ ಯಾನಪಯ ಆಸ್ಪತ್ರೆ ದೇರಕಟ್ಟೆ ಕೊಡಿಯೂರು ಒಮೇಗಾ ಆಸ್ಪತ್ರೆ ಮಂಗಳೂರು ಯೂನಿಟಿ ಆಸ್ಪತ್ರೆ ಮಂಗಳೂರು ಪ್ರಸಾದ್ ನೇತ್ರಾಲಯ ಉಜ್ಜೋಡಿ ಧರ್ಮಸ್ಥಳ ಮಂಜುನಾಥೇಶ್ವರ ಆಸ್ಪತ್ರೆ ಈತ ಆಸ್ಪತ್ರೆಯಲ್ಲಿ ನೆನೆ ಮಾತ್ರ ನೆನೆಪುದಿಯೋಡು ಈತ ಆಸ್ಪತ್ರೆಯಲ್ಲಿ ನೆತ್ತ ಸವಲತ್ತು ತಿಕ್ಕೊಂಡು ಇಗ್ಲಿದಾಲ ಹೆಚ್ಚು ಕಡಿಮೆ ಆನಂದ ಅಂಡ ಸೀದಾ ಆಡೆ ಕಾರ್ಡ್ ಪತ್ತೊಂದೇ ಬೋಲಿ ಈಗಲೇ ಆಯ್ತಾ ಸವಲತ್ತು ತಿಕ್ಕೊಂಡು ಈಗಲೇನು ಸವಲತ್ತನ್ನು ಪಡೆಯೋಡು ಹೆಚ್ಚಿನ ಸಂಖ್ಯೆಯಲ್ಲಿ ಬೈದಾರ ನಲ್ಲಾತು ಬರುವುದು ವಿಶ್ವಾಸ ಉಂಟು ಇಲ್ಲಿ ಈ ಕಾರ್ಯಕ್ರಮವನ್ನು ಪೂರ ನಿಖಲು ಯಶಸ್ವಿವಂತ ಕೊರೋಡು ಮಾತೆರೆಗಳ ಎಂಕ್ಲೆಗೆ ನಿಖಲ ಆಶೀರ್ವಾದ ಬೋಡು ನನ್ನ ದುಮ್ಮಗು ಎಡ್ಡೆ ರೀತಿ ಕಾರ್ಯಕ್ರಮಗಳನ್ನು ಮಲ್ಪೇರೆ ನಿಖಲ್ನ ಪ್ರೋತ್ಸಾಹ ಎತ್ತಿನೇ ಎಂಕ್ಲೆಗೆ ಮಲ್ಪೇರೆ ಸಾಧ್ಯ. ಆಯುಷ್ಮಾನ್ ಕಾರ್ಡ್ನ ಮಾಹಿತಿಯನ್ನು ನೀಡಿದಂತಹ ಟ್ರಸ್ಟ್ನ ಸದಸ್ಯ ಶ್ರೀಯುತ ಶ್ರೀನಿವಾಸ ಶೆಟ್ಟಿ ಅವರಿಗೆ ಧನ್ಯವಾದಗಳು. ಕಾರ್ಯಕ್ರಮದ ಕೊನೆಯಲ್ಲಿ ಧನ್ಯವಾದ ನಮ್ಮ ಸಮಿತಿಯ ಸದಸ್ಯರಾದ ಶ್ರೀಯುತ ಕಿಶನ್ ಶೆಟ್ಟಿ ಜನತಾ ಪಾರ್ಟಿ ಮಾಡೂರು ಶಕ್ತಿ ಕೇಂದ್ರ ಮತ್ತು ವಿಶ್ವಭಾರತಿ ರಿಜಿಸ್ಟರ್ಡ್ ಮಾಡೂರು ಇದರ ಜಂಟಿ ಆಶ್ರಯದಲ್ಲಿ ನಡೆಯುವ ಈ ಕಾರ್ಯಕ್ರಮದ ನಮ್ಮ ವಿಶ್ವಭಾರತಿ ಸಾರ್ವಜನಿಕ ಸತ್ಯನಾರಾಯಣ ಪೂಜಾ ಸಮಿತಿಯ ಅಧ್ಯಕ್ಷರಾದ ನಾಗೇಶ್ ಶೆಟ್ಟಿ ಅಧ್ಯಕ್ಷ ವಹಿಸಿಕೊಂಡಿದ್ದಾರೆ. ಇವರಿಗೂ ಅಭಿನಂದನೆಗಳು ಮತ್ತು ಉದ್ಘಾಟನೆ ನಮ್ಮ ಮಾಡಿದ ಗೋಪಾಲಕೃಷ್ಣ ಭಟ್ ಇವರಿಗೂ ಅಭಿನಂದನೆಗಳು ಮತ್ತು ವಿಶ್ವಭಾರತಿ ಟ್ರಸ್ಟಿನ ಕೋಶಾಧಿಕಾರಿಯಾದಂಥ ನಮ್ಮ ಶ್ರೀನಿವಾಸ ಶೆಟ್ಟಿ ಇವರಿಗೂ ಧನ್ಯವಾದಗಳು.